ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ದಕ್ಷ ಒಂದು ನಲ್ಮೆಯ ಅಧ್ಯಕ್ಷರಾದಂಥ ನಮ್ಮ ಕೆ ರವೀಂದ್ರ ಶೆಟ್ಟಿ ಸರ್ ಅವರು ನಮ್ಮ KHB ಗ್ರೀನ್ ಪಾರ್ಕ್ ಕಲಬುರಗಿಗೆ ಈ ಭಾಗದಲ್ಲಿರ್ತಕ್ಕಂಥ ಅಲೆಮಾರಿ ಜನಾಂಗರ ಕುಂದುಕೊರತೆಗಳ ಸಮಸ್ಯೆಗಳನ್ನು ಆಲಿಸಲು ಬಂದಿದ್ದ ಪ್ರಯುಕ್ತ ಏತನ್ಮಧ್ಯೆ ನಮ್ಮ ಕಾಲನಿಗೆ ಆಗಮಿಸುವ ಪರವಾಗಿ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ನಿವಾಸಿಗಳ ಪರವಾಗಿ ಪ್ರಪ್ರಥಮವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಸರ್ ಅವರ ದಯಾಳು ವೇದಿಕೆ ಮೇಲೆ ಕೂಡಬೇಕಾಗಿ ಅವ್ರಲ್ಲಿ ವಿನಿಸ್ಕೊಳ್ತೇವೆ. ಅದೇ ರೀತಿ ಎಡಭಾಗದಲ್ಲಿ ನಮ್ಮ KHB ಗ್ರೀನ್ ಪಾರ್ಕ್ನ ಅಧ್ಯಕ್ಷರಾದ ಸಂಜು ಶೆಟ್ಟಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಅವ್ರಲ್ಲಿ ವಿನಿಸ್ಕೊಳ್ತೇವೆ. ಈಗ ನಮ್ಮ ಪ್ರಪ್ರಥಮವಾಗಿ ಬಸವರಾಜ್ ಸರ್ ಅವರು ಅಧ್ಯಕ್ಷರಿಗೆ ಸನ್ಮಾನ ಮಾಡೋದ್ರ ಮೂಲಕ ಅವ್ರಿಗೆ ವಿನಿಸ್ಕೊಳ್ತೇವೆ. ನಂತರ ನಮ್ಮ ಅಧ್ಯಕ್ಷರು ಸನ್ಮಾನ ಮಾಡ್ತಿದ್ದಾರೆ. ಗುಲ್ಬರ್ಗದ ಕರ್ನಾಟಕ ಹೌಸಿಂಗ್ ಬೋರ್ಡ್ ಗ್ರೀನ್ ಪಾರ್ಕ್ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಅಖಿಲ ಕರ್ನಾಟಕ ಹೆಳವ ಸಮಾಜದ ರಾಜ್ಯ ನಿರ್ದೇಶಕ ಬಸವರಾಜ ಹೆಳವರ ಯಾಳಗಿ ಇವರ ನೇತೃತ್ವ ಮತ್ತು ಮನೆಯಲ್ಲಿ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಡಿದೊಟ್ಟುರನ್ನು ಅಭಿನಂದಿಸಿ ಗೌರವಿಸಿದರು. ಅಲೆಮಾರಿ ಸಮುದಾಯದ ಅಭಿವೃದ್ಧಿ ಅಧ್ಯಯನದ ಕುರಿತಾಗಿ 5 ದಿನಗಳ ಕಾಲ ಗುಲ್ಬರ್ಗಾ ಮತ್ತು ಇತರ ಜಿಲ್ಲೆಗಳ ಪ್ರವಾಸದಲ್ಲಿದ್ದ ರವೀಂದ್ರ ಶೆಟ್ಟಿಯವರು ಗುಲ್ಬರ್ಗಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಮನೆಗೆ ಆಹ್ವಾನಿಸಿ ಗೌರವಿಸಿದರು. ಜನರಿಗೆ ಬಹಳಷ್ಟು ಕೆಲಸಗಳಾಗ್ತಾ ಇದೆ. ಇನ್ನಷ್ಟು ಒಳ್ಳೆ ಕೆಲಸಗಳು ಬಹಳ ಮುಖ್ಯವಾಗಿ ಸಂಘಟನೆ ಮಾಡುವಂಥ ಅಲೆಮಾರಿಗಳ ಸಮುದಾಯದ ಅಭಿವೃದ್ಧಿಗಾಗಿ ಅದನ್ನು ಅಧ್ಯಯನ ಪ್ರವಾಸಗೈಯುತ್ತಿರುವ ರವೀಂದ್ರ ಶೆಟ್ಟಿಯವರಿಂದ ಅಲೆಮಾರಿಗಳ ಬದುಕಿಗೆ ಒಳಿತಾಗಲಿ, ಅವರ ಕಾರ್ಯ ಯಶಸ್ವಿಯಾಗಲಿ ಎಂದು ಬಸವರಾಜ ಹೆಳವರ ಯಾಳಗಿ ಶುಭ ಹಾರೈಸಿದರು. ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಕೆ ರವೀಂದ್ರ ಶೆಟ್ಟಿ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಸರಳ ಆತಿಥ್ಯಕ್ಕೆ ಅಲ್ಪ ಸಮಯದಲ್ಲೂ ಕೂಡ ತಾವು ನನ್ನ ಒಂದು ಕರೆಗೆ ಹೋಗ್ಬಿಟ್ಟು ನಮ್ಮ ಒಂದು ಮನೆಗೆ ಬಂದಿದ್ದೀರಾ. ಮೊಟ್ಟ ಮೊದಲಿಗೆ ನಮ್ಮ ಒಂದು ಹೆಳವರ ಪರಿವಾರದಿಂದ ತಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಈ ಒಂದು ಸರ್ ಹೇಳಿದ ಹಾಗೆ ಸುಮಾರು 1 ವರ್ಷ 8 ತಿಂಗಳಿಂದ ಈ ಒಂದು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ನಮ್ಮ ಒಂದು ಬ್ಯಾಡ್ ಲಕ್ ಏನೋ ನಡುವೆ ಈ ಒಂದು ಕೊರೋನಾ ಬಂದು ಅವರಿಗೆ ಅವರ ಸೇವೆ ಸ್ವಲ್ಪ ಸ್ಥಗಿತಗೊಳ್ಳುತ್ತೆ. ಯಾಕಂದರೆ ಆಲ್ ಕರ್ನಾಟಕ ಆಲ್ ಇಂಡಿಯಾದಲ್ಲೇ ಈ ಒಂದು ಕೊರೋನಾದ ಮಹಾಮಾರಿ ಒಂದು ರೋಗ ಬಂದು ಹಿಂಗಾಗಿ ಈ ಒಂದು ಅವರಿಗೆ ಒಂದು ವರ್ಷ 8 ತಿಂಗಳಲ್ಲಿ ಸುಮಾರು 24 ಜಿಲ್ಲೆಗಳಲ್ಲಿ ಎಲ್ಲ ಕಡೆ ಒಂದು ಪ್ರವಾಸ ಕೈಗೊಂಡು ನಮ್ಮ ಒಂದು ನಿಜ ಪರಿಸ್ಥಿತಿ ಏನಿದೆ, ಒಂದು ಪ್ರವರ್ಗ 1ರಲ್ಲಿ ಬರ್ತಕ್ಕಂಥ 46 ಜಾತಿಗಳ ಒಂದು ನಿಜವಾದ ಪರಿಸ್ಥಿತಿ ಏನಿದೆ ಅಂತ ಅವರು ಗ್ರೌಂಡ್ ಲೆವೆಲಲ್ಲಿ ಎಲ್ಲ ಜಿಲ್ಲೆಗಳಿಗೆ ಮತ್ತು ಎಲ್ಲ ಗ್ರಾಮಗಳಿಗೆ ಹೋಗಿ ಅವರು ಏನಂದರೆ ಸ್ಟಡಿ ಮಾಡಿ ಸರ್ಕಾರಕ್ಕೆ ಒಂದು ರಿಪೋರ್ಟ್ ಕೂಡ ಕೊಡೋರಿದ್ದಾರೆ. ಮತ್ತು ಅದೇ ಥರ ಏನಂದರೆ ನನ್ನ ಫಸ್ಟ್ ಸರ್ದ ರಿಯಾಕ್ಷನ್ ಹೆಂಗಿತ್ತಂದರೆ, ಒಬ್ಬ ಕ್ಯಾಬಿನೆಟ್ ದರ್ಜೆಯ ಒಂದು ಮಿನಿಸ್ಟ್ರ್ ದರ್ಜೆಯ ಅವ್ರ ಜೊತೆ ಮಾತಾಡಬೇಕಂದ್ರೆ ನಾನು ಯಾವ ಥರ ಮಾತಾಡಬೇಕು, ನಾನು ಫಸ್ಟ್ ಸರ್ ಫೋನ್ ನಂಬರ್ ಸಿಕ್ಕ ತಕ್ಷಣ ನಾನು ಮಾತಾಡಿದೆ. ಸರ್ ಏನೋ ನನ್ನ ಭಾಳ ವರ್ಷದಿಂದ ಪರಿಚಯ ಅನ್ನೋ ಥರ ಮಾತಾಡಿದರು. ಅಂಥ ಒಂದು ಸರಳ ವ್ಯಕ್ತಿತ್ವ ಈ ಒಂದು ಅಧ್ಯಕ್ಷರದಾಗಿತ್ತು. ಅದಕ್ಕೆ ನಾನು ಕೂಡ ಈ ಒಂದು ಸರ್ಕಾರಿ ಸೇವೆಯಲ್ಲಿ ಇರುವುದರಿಂದ ಕೆಲವೊಂದು ನನ್ನದೇ ಆದ ಒಂದು ರೆಸ್ಟ್ರಿಕ್ಷನ್ಸ್ ಇರ್ತವೆ. ಅಂಥ ಒಂದು ಸಮಯದಲ್ಲೂ ಕೂಡ ನಾನು ಅಂದರೆ ಒಂದು ಅಲೆಮಾರಿ ಜನಾಂಗದವ್ರಿಗೆ ಏನಾದರೂ ಮಾಡೋಣ, ಮತ್ತು ಈಗ ಕೆಲವೊಂದಿಷ್ಟು ಸಣ್ಣ ಪುಟ್ಟು ಏನಾದರೂ ಲೋನು ಅಂಥವೇನೋ ಮಾಡೋಕ್ಕಿಂತ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ನಾವು ಏನಾದರೂ ಮಾಡಿದರೆ ಅದರಿಂದ ನಮ್ಮ ಮಕ್ಕಳು ಆಟೋಮೆಟಿಕ್ಕಾಗಿ ಮೇಲೆ ಬರ್ತಾರೆ. ಎಷ್ಟೋ ಜನ ಈ ಸಣ್ಣ ಪುಟ್ಟದ ಒಂದು ಸಾಲ ಯೋಜನೆಗಳಲ್ಲಿ ಅಂಥದ್ದು ಇಂಥದ್ದು ಒಂದು 30,000 40,000ಕ್ಕೆ ಭಾಳ ಆಸೆ ಪಡ್ತಾರೆ. ನಾನು ಯಾವುದೇ ಕಾರ್ಯಕ್ರಮ ಇರ್ಬೋದು ಅಲ್ಲೆಲ್ಲ ಮೊದಲು ಹೇಳೋದೇನೆಂದರೆ ಮಕ್ಕಳ ವಿದ್ಯಾಭ್ಯಾಸ.
ವಿದೇಶದಲ್ಲಿ ಹೋದ್ರೂ ಕೂಡ ಈಗ ಸರ್ಕಾರ ನಮಗೆ ಒಂದು ಇದು ಕೊಡ್ತಾ ಇದೆ, ಲೋನ್ ಕೊಡ್ತಾ ಇದೆ. ಮತ್ತೆ 90% ಅಬೌವ್ ಇದ್ರೆ 10,000, ಈಗ ದೇವರಾಜ್ ಅರಸು ನಿಗಮದಿಂದ 10,000 ಕೊಡ್ತಾ ಇದ್ದಾರೆ ಸರ್. ಮತ್ತು ವಿಶೇಷವಾಗಿ ಈಗೇನಂದ್ರೆ ನಾವು ಹೋದ ವರ್ಷ ಎಲ್ಲ ಈ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀವಿ ಎಲ್ಲ ಮಕ್ಕಳಿಗೆ, ನಮ್ಮ ಅಲೆಮಾರಿ ಮಕ್ಕಳಿಗೆ ಎಲ್ರಿಗೂ ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ದೀವಿ. ವಿಶೇಷ ಏನಂದ್ರೆ ಈ ವರ್ಷ ಎಷ್ಟೋ ಮಕ್ಕಳು, ಈ ನಮ್ಮಲ್ಲಿ 90 ಅಬೌವ್ ಭಾಳ ಜನ ಇದ್ದಾರೆ ಸರ್ ಅಲೆಮಾರಿ ಜನಾಂಗದಲ್ಲಿ. ಈ ವರ್ಷವೂ ಕೂಡ ನಾವು ಅದನ್ನು ಪ್ಲಾನ್ ಮಾಡ್ತಾ ಇದ್ದೀವಿ. PUC ಒಂದು ರಿಸಲ್ಟ್ ಬರೋ ಸಲುವಾಗಿ ವೇಟ್ ಮಾಡ್ತಾ ಇದ್ವಿ. ಯಾದಗಿರಿ ಈಗಾಗಲೇ ನಾವು ಒಂದು ಪೂರ್ವಭಾವಿ ಸಭೆ ಕೂಡ ಮಾಡಿದ್ದೀವಿ ಸರ್, ಮಾಡೋಣ ಯಾದಗಿರಿ ಡಿಸ್ಟಿಕಲ್ಲಿ ಅಂತ. ಅದೇ ಥರ ಈ ಕಲಬುರಗಿ ಡಿಸ್ಟಿಕಲ್ಲೂ ನಾವು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವುದರ ಮುಖಾಂತರ ನನ್ನ ಕೈಯಿಂದ ಏನಾಗುತ್ತೆ ಅಂತ ಒಂದು ಸಣ್ಣ ಪುಟ್ಟ ಸಹಾಯಗಳನ್ನು ನಾನು ಸದಾ ಮಾಡ್ತಾ ಇರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು, ನಿಮ್ಮೆಲ್ಲರ ಸಜೆಷನ್ಸ್ ನಮ್ಮ ಮೇಲಿದ್ರೆ ನಾನು ಹೀಗೆ ಒಂದು ಸಮಾಜ ಸೇವೆಯಲ್ಲಿ ಮುಂದುವರಿತೀನಿ ಅಂತ ಹೇಳ್ತಾ, ಇನ್ನೊಮ್ಮೆ ಈ ಒಂದು ನಮ್ಮ ಆತಿಥ್ಯಕ್ಕೆ ಹೋಗ್ಬಿಟ್ಟು ತಾವು ನಮ್ಮ ಮನೆಗೆ ಬಂದಿದ್ದಕ್ಕೆ ಇನ್ನೊಮ್ಮೆ ಎಳವರದ ಪರಿವಾರದ ಪರವಾಗಿ ತಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅಲೆಮಾರಿ ಸಮುದಾಯದ ಸಮಸ್ಯೆಗಳನ್ನು ಈಗಾಗಲೇ 24 ಜಿಲ್ಲೆಗಳ ಪ್ರವಾಸದ ಮೂಲಕ ತಿಳಿದುಕೊಂಡಿದ್ದೇನೆ. ಸಾಕಷ್ಟು ಕೆಲಸಗಳು ಆಗಬೇಕಿದೆ. ಶಿಕ್ಷಣ, ಮನೆ, ಉದ್ಯೋಗ ಇತ್ಯಾದಿ ಸೌಲಭ್ಯಗಳ ಅಭಿವೃದ್ಧಿ ಆಗಬೇಕಾಗಿದೆ. ಅಭಿವೃದ್ಧಿ ನಿಗಮದ ಮೂಲಕ ಆದಷ್ಟು ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದ ರವೀಂದ್ರ ಶೆಟ್ಟರು ತನ್ನನ್ನು ಅಭಿನಂದಿಸಿ ಗೌರವಿಸಿದ KHB ಸಂಘದವರಿಗೆ ವಂದಿಸಿದರು. ನನ್ನ ಕಳೆದ 1-2 ವರ್ಷಗಳಲ್ಲಿ ಬಹಳಷ್ಟು ಆತ್ಮೀಯರಾಗಿ ನನಗೆ ಯಾವಾಗಲೂ ಕೂಡ ನಾವು ಪಕ್ಕ ಯಾರನ್ನು ಕೂಡ ಕೊಡುವರು. ಆದರೆ ನನಗೆ ಬಹಳ ಕೆಲವು ಜನರನ್ನ ನೋಡುವಾಗಲೇ ಅವರ ವ್ಯಕ್ತಿತ್ವ ಏನು, ಅವರ ಗುಣನಡತೆ ಏನು, ಆ ರೀತಿ ಕಂಡಾಗ ಬಸವರಾಜ್ ಹೆಲವರವರು, ಹೆಲವ ಸಮಾಜದ ಒಂದು ಮುಖಂಡರು, ಯುವ ನಾಯಕರು, ಒಂದು ಅಧಿಕಾರಿಯಾಗಿ ಪ್ರೊವಿಡೆಂಟ್ ಫಂಡ್ ಎಂಬ ಒಂದು ಕಾರ್ಮಿಕರ ಭವಿಷ್ಯ ನಿಧಿ ಇದರಲ್ಲಿ ಸೆಕ್ಷನ್ ಆಫೀಸರ್ ಆಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಬಸವರಾಜ್ ಹೆಲವರವರ ನನಗೆ ಫೋನ್ ಮಾಡಿ, ಸರ್ ಇವತ್ತು ಹೇಗೂ ಬಂದಿದ್ದೀರಿ, ನಮ್ಮ ಮನೆಗೆ ಬರಬೇಕು, ನೀವು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತೇಳಿ ನನ್ನಲ್ಲಿ ವಿನಂತಿಸಿದಾಗ ಬಹಳ ಪ್ರೀತಿಯಿಂದ ಅವರ ಮನೆಗೆ ನಾನು ಬಂದಿದ್ದೇನೆ. ಬಹಳ ಒಳ್ಳೆಯ ಊಟೋಪಚಾರವನ್ನು ನಮ್ಮೆಲ್ಲರನ್ನ, ನಮ್ಮ ಈ ಫ್ಲಾಟಲ್ಲಿ ಇರತಕ್ಕಂಥ ಎಲ್ಲ ಗಣ್ಯಮಾನ್ಯ ಅಧಿಕಾರಿಗಳನ್ನ ಸೇರಿಸಿಕೊಂಡು ಮಾಡಿದ್ದಾರೆ. ನಾನು ಪ್ರಥಮವಾಗಿ ಅವರ ಇಡೀ ಅವರ ಕುಟುಂಬಕ್ಕೆ ಶ್ರೀ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಬರತಕ್ಕಂಥ ದಿನಗಳಲ್ಲಿ 2 ಮಕ್ಕಳಿದ್ದಾರೆ, ಅವರದ್ದು ಕೂಡ ಭವಿಷ್ಯ ಉಜ್ವಲ ಆಗಬೇಕು. ಒಟ್ಟಿನಲ್ಲಿ ನಮ್ಮ ಅಲೆಮಾರಿ ಮತ್ತು ಅಲೆಮಾರಿ ಜನರ ಭವಿಷ್ಯ ಉಜ್ವಲ ಆಗಬೇಕು ಎಂಬ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಾನು ನಾಳೆ ಮತ್ತು ನಾಡಿದ್ದು 2 ದಿವಸ ಈ ಭಾಗದ ಜೇವರ್ಗಿ, ಸೇಡಂ, ಅಫ್ಜಲ್ಪುರ ಮತ್ತು ಚಿಂಚೋಲಿ, ಮಾಲ್ಕೇಡ್ ಈ ಭಾಗದಲ್ಲಿ ನಾನು ನಮ್ಮ ಅಲೆಮಾರಿ ಜನರ ಏನು ಸಮಸ್ಯೆಗಳಿದೆ ಅದನ್ನು ನೋಡಲಿಕ್ಕಿದ್ದೇನೆ. ಒಟ್ಟಿನಲ್ಲಿ ಈ ರೀತಿಯಾಗಿ ನಾನು ಬಸವರಾಜ್ ಹೆಲವರ ಹತ್ರ ಬಹಳಷ್ಟು ಬಾರಿ ಫೋನಲ್ಲಿ ಕೂಡ ಮಾತನಾಡಿದ್ದೆ. ನಮ್ಮ ಅಲೆಮಾರಿ ಮತ್ತು ಅರೆಮಾರಿ ಹಿಂದುಳಿದ ಪ್ರವರ್ಗ ಒಂದಕ್ಕೆ ಸೇರಿದ 46 ಜಾತಿಗಳನ್ನು ಒಳಗೊಂಡಂಥ ಈ ಒಂದು ಅಭಿವೃದ್ಧಿ ನಿಗಮ ಬಲಿಷ್ಠ ಮುಂದಿನ ದಿನಗಳಾಗಬೇಕು ಅಂತಾದರೆ ನೀವೆಲ್ಲರೂ ಕೂಡ ಸಂಘಟನೆ ಆಗಬೇಕು, ಎಲ್ಲರನ್ನು ಕೂಡ ಸಂಘಟನೆ ಮಾಡಬೇಕು. ಎಲ್ಲರೂ ಕೂಡ ಮುಖ್ಯವಾಹಿನಿಗೆ ನಮ್ಮ ಅಲೆಮಾರಿ ಜನರು ಕೂಡ ಸಬಲರು, ಎಲ್ಲ ಕ್ಷೇತ್ರಗಳಲ್ಲಿ, ಅದು ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಅದು ಮುಂದೆ ಬರಬೇಕು ಅಂತಾದರೆ ನಾವು ಹಿಂದಿನಿಂದ ನಾನು ಹೇಳಲಿಕ್ಕಿದೆ, ಸಾಮಾಜಿಕ ನ್ಯಾಯ ವ್ಯವಸ್ಥೆಯಲ್ಲಿ ಇವತ್ತು ಧ್ವನಿ ಇಲ್ಲದೇ ಇರತಕ್ಕಂಥ ಒಂದು ಸಮಾಜ ಇದ್ದರೆ ಅದು ಅಲೆಮಾರಿ ಮತ್ತು ಅರೆಮಾರಿ ಸಮಾಜ. ಆ ಧ್ವನಿ ಇಲ್ಲದೇ ಇರತಕ್ಕಂಥ ಜನಾಂಗದಕ್ಕೆ ನಾವು ಧ್ವನಿಯಾಗಿ ನಾವೆಲ್ಲರೂ ಕೂಡ ನಿಂತು ಇಡೀ ಸಮಾಜವನ್ನು ಒಂದು ಮುಖ್ಯವಾಹಿನಿಗೆ ತರತಕ್ಕಂಥ, ಅವರ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲರೂ ಒಟ್ಟಾಗಿ ಸೇರಿ ಮಾಡೋಣ ಅಂತ ಹೇಳುತ್ತಾ, ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ನಾನು ಬಸವರಾಜ್ ಹೆಲವರ ಕುಟುಂಬಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಬಹಳ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಸತ್ಕಾರ ಕೊಟ್ಟಿದ್ದರೆ ಎಲ್ಲರಿಗೂ ಕೂಡ ಇಲ್ಲಿ ಭಾಗವಹಿಸಿದ ಎಲ್ಲ ನಮ್ಮ ಗಣ್ಯಮಾನ್ಯರಿಗೆ ನನ್ನ ವೈಯಕ್ತಿಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸಂಜೀವ ಕುಮಾರ ಶೆಟ್ಟಿ, ಕಾರ್ಯದರ್ಶಿ ಶ್ರೀನಿವಾಸ ಬುಚ್ಚಿ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಸೂರ್ಯಕಾಂತ ಸಾವಳಗಿ, ಅಲೆಮಾರಿ ಒಕ್ಕೂಟದ ಕಲಬುರಗಿ ವಲಯ ಸಂಚಾಲಕ ಸಂತೋಷ್ ಕುಮಾರ್ ಶಿಂದೆ, ಅವಿನಾಶ್ ಹೆಳವರ, ವಿದ್ಯಾಶ್ರೀ ಬಸವರಾಜ ಹೆಳವರ ಮತ್ತು ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು. ಪ್ರಥಮ ಬಾರಿಗೆ ನಮ್ಮ ಗುಲ್ಬರ್ಗಾ ಜಿಲ್ಲೆಗೆ ಅಲೆಮಾರಿ ಮತ್ತು ಅಲೆಮಾರಿ ನಿಗಮದ ರಾಜ್ಯ ಅಧ್ಯಕ್ಷರಾದಂಥ ಕೆ ರವೀಂದ್ರ ಶೆಟ್ಟಿಯವರು ಆಗಮಿಸಿದ್ದಾರೆ. ಅದಕ್ಕಾಗಿ ನಮ್ಮ ಗುಲ್ಬರ್ಗಾ ಜನತೆಯ ಪರವಾಗಿ ಹಾಗೂ ನಮ್ಮ KHB ಗ್ರೀನ್ ಪಾರ್ಕ್ ಅಸೋಸಿಯೇಷನ್ ಪರವಾಗಿ ಅವರಿಗೆ ಮೊದಲನೇ ಹೃತ್ಪೂರ್ವಕ ಸ್ವಾಗತ ಬಯಸ್ತೇನೆ. ಭಾಳ ಸಂತೋಷದ ವಿಷಯ. ಕೆ ರವೀಂದ್ರನಾಥ್ ಸರ್ ಅವ್ರ ಬಗ್ಗೆ ನಾವು ಪೇಪರ್ದಲ್ಲಿ ಅಲೆಮಾರಿ ಜನಾಂಗಕ್ಕೆ ಅವರು ಒಂದು ಸಾರಿ ಅವ್ರದ್ದು ಬಗ್ಗೆ ನಮ್ಮ ಬಸವರಾಜ್ ಸರ್ ಅವರು ಯಾವಾಗ ಹೇಳ್ತಾರೆ, ಭಾಳ ಒಳ್ಳೆ
ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಭಾಳ ಅವ್ರ ಸಹಾಯ ಯಾವಾಗಲೂ ಬಡವರಿಗೆ ಹೆಲ್ಪ್ ಮಾಡ್ತಾರೆ. ಮಹಾಮಾರಿ 20 ತಿಂಗಳು ಇದು 3 ವರ್ಷ ಆಯಿತು ಕೊರೋನಾ ಬಂದಿರೋದ್ರಿಂದ ಸರ್ ಅವರು ಬಹುಶಃ ಜಿಲ್ಲಾ ಪ್ರವಾಸ ಕುಂಠಿತಗೊಂಡಿತ್ತು. ಈಗ ಅಲೆಮಾರಿ ಏನು ಕೊರೋನಾ ಹೋಗಿರುವುದರಿಂದ ಸರ್ ಅವರು ಇವತ್ತು ಗುಲ್ಬರ್ಗ ಜಿಲ್ಲಾ ಪ್ರವಾಸ ಇವತ್ತಿನ ದಿವಸ ಎಲ್ಲ ತಾಲೂಕುಗಳಿಗೆ ಅಲೆಮಾರಿ ಜನ ಎಲ್ಲ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರ ಕುಂದುಕೊರತೆಗಳ ಬಗ್ಗೆ ವಿಚಾರಣೆ ಮಾಡೋಕ್ಕೋಸ್ಕರ ಸರ್ಕಾರಕ್ಕೆ ತಾವು ತಮ್ಮದಿಂದ ಆದಂಥ ಸೌಲಭ್ಯಗಳನ್ನು ಕೊಡುವಗೋಸ್ಕರ ಇವತ್ತಿನ ದಿವಸ ನಮ್ಮ ಗುಲ್ಬರ್ಗ ಜಿಲ್ಲಾ ಪ್ರವಾಸ ಹಮ್ಮಿಕೊಂಡಿದ್ದಾರೆ. ಅವರಿಗೆ ಮೊದಲೇ ಧನ್ಯವಾದ. ಯಾಕಂದ್ರೆ ಸರ್ ಅವರು 20 ತಿಂಗಳಲ್ಲಿ ಇವತ್ತಿನ ದಿವಸ ರಾಜ್ಯದಲ್ಲಿ ಇವತ್ತು ಬಸವರಾಜ ಬೊಮ್ಮಾಯಿ ಸರ್ಕಾರ ಇರುವುದರಿಂದ ಇವತ್ತಿನ ದಿವಸ ಅನೇಕ ಕಡು ಬಡವರಿಗೆ ಸರ್ಕಾರದ ಯೋಜನೆಗಳನ್ನು ಇವತ್ತಿನ ದಿವಸ ಮಕ್ಕಳಿಗೆ ಇವತ್ತು SLC ವಿದ್ಯಾರ್ಥಿಗಳಿಗೆ ಪ್ರಥಮದಲ್ಲಿ ಪಾಸಾದಂಥವ್ರಿಗೆ ಇವತ್ತು ಅವರಿಗೆ ಗೌರವಧನ ಇರ್ಬೋದು. ಇವತ್ತು ವಿದೇಶದಲ್ಲಿ ಇವತ್ತು ವ್ಯಾಸಂಗ ಮಾಡೋಕ್ಕೋಸ್ಕರ ಅವರಿಗೆ ಇವತ್ತಿನ ದಿವಸ ಮೀಸಲಾತಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ರಾಜ್ಯ ಅಧ್ಯಕ್ಷರ ಬಳಿ ವಿನಂತಿ ಮಾಡ್ಕೋದಂದರೆ SLCಯಲ್ಲಿ ಏನು 90% ಹೆಚ್ಚಿಗೆ ಅಂಕಗಳನ್ನು ಪಡೆದಂಥ ಅಲೆಮಾರಿ ನಮ್ಮ ಜನಾಂಗದ ಅವರಿಗೆ ತಾವು ಹೋಗೋದು 2 ದಿವಸ ಪ್ರವಾಸ ಒಳಗೆ ತಾವು ಒಂದು ಎಲ್ಲ ನಿಮ್ಮ ಇಲಾಖೆ ವತಿಯಿಂದ ಅವರಿಗೊಂದು ಪುರಸ್ಕಾರ ಮಾಡಿ ಸಣ್ಣ ಕಾರ್ಯಕ್ರಮ ಮಾಡೋದ್ರಿಂದ ಇವತ್ತಿನ ದಿವಸ ರಾಜ್ಯಾಧ್ಯಕ್ಷರು ಬಂದು ನಮ್ಮ ಮಕ್ಕಳಿಗೆ ಇವತ್ತಿನ ದಿವಸ ಒಂದು ಸನ್ಮಾನ ಮಾಡ್ಯಾರತ್ತ. ಅವರು ಪಟ್ಟಂಥ ಎಲ್ಲ ತಂದೆ ತಾಯಿಗಳಿಗೂ ಆ ಶಾಲೆಗೂ ಕೀರ್ತಿ ಬರ್ತಂತ ಹೇಳಿ ಇವತ್ತಿನ ದಿವಸ ಏನು ನಮ್ಮ ಬಸವರಾಜ ಸರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸರ್ ಅವರು ಭಾಳ ಸರಳ ಜೀವಿ. ಯಾಕಂದ್ರೆ ನಮಗೇನು ಸಂತೋಷ ಆಗ್ತದೆ ಅಂದರೆ ಇಂಥ ಕಟ್ಟ ಕಡೆಯ ವ್ಯಕ್ತಿಗಳ ಸಮಾಜ ಸೇವಕರು ಇವತ್ತಿನ ದಿವಸ ನೀವು ರಾಜ್ಯ ಇವತ್ತು ಕ್ಯಾಬಿನೆಟ್ ಸಚಿವರ ಸ್ಥಾನದಲ್ಲಿ ಇರ್ತಕ್ಕ ಇವತ್ತಿನ ದಿವಸ ಸರ್ಕಾರದ ನಿಮಗೆ ವಾಹನ ಜೊತೆಗೆ ಇವತ್ತಿನ ಜಿಲ್ಲಾ ಪ್ರವಾಸಕ್ಕೆ ನಿಮ್ಮ ಸಂಘಟನೆ ಅನೇಕರು ಇವತ್ತಿನ ದಿವಸ ಸರ್ಕಾರದಿಂದ ನೀವು ಇಲ್ಲಿ ಹೊಂಟಿರಂದ್ರೆ IB ಬುಕ್ಕು ನಿಮಗೆ ಎಷ್ಟೋ ಇವತ್ತಿನ ನಮ್ಮ ಜಿಲ್ಲಾ BJP ಅಧ್ಯಕ್ಷರಾಗಿರ್ಬೋದು ಅನೇಕ ಜನರು ಇವತ್ತಿನ ದಿವಸ ನಿಮಗೆ ತಿಳಿದಿರ್ತದೆ. ಇವತ್ತಿನ ದಿವಸ ಒಬ್ಬ ಸರಳ ಜೀವಿ ಇವತ್ತಿನ ದಿವಸ ನಮ್ಮ ಬಸವರಾಜ್ ಸರ್ ಅವರು ಅವರ ಕಾರ್ಯವೈಖರ್ಯ ಬಗ್ಗೆ ಅವ್ರ ಇಲಾಖೆಯ PF ಆಫೀಸ್ನಲ್ಲಿ ಕೆಲಸ ಮಾಡ್ತಿರೋದು ಸರ್. ಸಮಾಜಮುಖಿ ಕಾರ್ಯಗಳು ಇವತ್ತು ನಮ್ಗೆ ಏನೇ ಅಸೋಸಿಯೇಷನ್ ಕೆಲಸ ಇರಲಿ ಇವತ್ತು ಅಲೆಮಾರಿ ಜನಾಂಗರು ಕಡು ಬಡವರಿರಲಿ ಅವ್ರ PF ಆಫೀಸ್ಗೆ ಯಾರೇ ಒಬ್ಬ ವ್ಯಕ್ತಿಗೆ ಯಾರು ಪಿಂಚಣಿ ಬಂದಿಲ್ಲ ಅವರು ಇದು ಹಣ ಬಂದಿಲ್ಲ ಅಂತ ಅವ್ರ ವಲಯ ಇಲಾಖೆಗೆ ಹೋದ್ರು ತಮ್ಮ ಕಿಸದಲ್ಲಿ ಒಂದು ರೊಕ್ಕ ಕೊಟ್ಟು ಅವರಿಗೆ ನೀವು ಓರಮ್ಮನ ಹಾಕಿಸ್ತೀನಂತ ಉದಾಹರಣೆ ಅಂತ ಒಳ್ಳೆಯ ವ್ಯಕ್ತಿಗಳಿದ್ದಾರೆ ಸರ್. ಎಷ್ಟೋ ಜನಕ್ಕೆ ಸಹಾಯ ಮಾಡ್ತಾರೆ. ಅವರು ಬರ್ತಾರೆ ಇಲ್ಲ ಮನೆಗೆ ಬರ್ತಾರೆ ನೋಡಿ ಸರ್ ನಮ್ಗೆ ನಿಮ್ಮ ನಾ ಮಾಡ್ಕೊಡ್ತೀನಿ ನೋಡಂತ ಅಂಥ ವ್ಯಕ್ತಿಗಳು ಇರ್ತಾರೆ ಸರ್. ತಾವು ಅಂತ ಯಾವ ಸಲ ನಮ್ಮ ಬಸವರಾಜ್ ಸರ್ ಮಗಲ್ಲಿ ನಮ್ಮ ಅಲೆಮಾರಿ ಜನಾಂಗದ ಸಹಾಯ ಮಾಡ್ಕೊತಿರ್ಬೇಕಂತ ಮಾಡ್ತಿರಂಬ ಭಾಷೆ ಇದೆ. ಯುವಕರಿದ್ದೀರಿ ಮುಂಬರುವ ದಿನದಾಗ ತಾವು ಶಾಸಕರಾಗಿ ಸಚಿವರಾಗಿ ಬೆಳೆಯಲಿಂದ ಶಿವಕಾಂತ್ ಚಿಮ್ಮ ಸ್ವಾಗತಿಸಿ ನಿರೂಪಿಸಿದರು. ಕಲ್ಯಾಣ ಕರ್ನಾಟಕದ ಎಡಭಾಗದಲ್ಲಿರ್ತಕ್ಕಂಥ ಮಾದಾಸು ಶರಣಬಸವೇಶ್ವರ ಹಾಗೂ ಸೂಫಿ ಸಂತ ಖಾಜಾ ಬಂದೇನವಾದರ ಆಡಿದ ಈ ಕರ್ಮಭೂಮಿಯಲ್ಲಿ ಕರ್ನಾಟಕ ಗಣರಾಜ್ಯ ಸರ್ಕಾರದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಈ ಭಾಗದ ಜನಾಂಗದ ಒಂದು ಕುಂದುಕೊರತೆಗಳನ್ನು ಅಹವಾಲುಗಳನ್ನು ಸ್ವೀಕರಿಸಲು ಸುಮಾರು ಈಗಾಗಲೇ 24 ರಾಜ್ಯಗಳನ್ನು ಸಂಚರಿಸಿ ಈಗ ಕಲಬುರಗಿಗೆ ಆಗಮಿಸಿದ ಪ್ರಯುಕ್ತ ನಮ್ಮೆಲ್ಲ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದ ಪರವರಿಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ ಈ ಕ್ಷಣದಲ್ಲಿ 1 ವರ್ಷದ 8 ತಿಂಗಳಲ್ಲಿ ಸುದೀರ್ಘ ಒಂದು 24 ಜಿಲ್ಲೆಗಳಲ್ಲಿ ಸಂಚರಿಸುತ್ತಾ ಜನರ ಬೇಕು ಬೇಡಿಕೆಗಳನ್ನು ಹಾಗೂ ಅವರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಒಂದು ಕಾರ್ಯದಕ್ಷತೆಯಿಂದ ನಮ್ಮ ಇವತ್ತು ಕಲಬುರಗಿಗೆ ವಿಶೇಷವಾಗಿ ಅದು ನಮ್ಮ ಮಹಾದಾಸು ಶರಣಬಸವೇಶ್ವರರು ಖಾಜಾ ಬಂದೇನವಾಜರು ಹಲವಾರಿಗೆ ಚಿತ್ತಾಪುರ್ಗೆ ನೀವು ದರ್ಗಾ ಹೋಗ್ತೀರಿ. ಹೀಗೆ ಎಲ್ಲ ಶರಣರ ನಾಡಿನಲ್ಲಿ ಆಗಮಿಸಿದ್ದೀರಿ. ಅದು ವಿಶೇಷವಾಗಿ ಒಂದು ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನದ ವ್ಯಕ್ತಿಗಳು ಸರಳ ನಮ್ಮ ಒಂದು ಕಾಲನಿಗೆ ಬಂದಿದ್ದು ಇಟ್ಸ್ ಅವರ್ ಪ್ಲೆಸರ್ ಆ್ಯಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಅವರ್ ಆನರೇಬಲ್ ಪ್ರೆಸಿಡೆಂಟ್ ಸರ್. ಅದಕ್ಕೆ ವಿಶೇಷವಾಗಿ ನಮ್ಮ ಹೆಡ್ವರ್ ಪರವಾಗಿ ಹಾಗೂ ನಮ್ಮ ಸಂಜಯ್ ಶೆಟ್ಟಿ ಅಧ್ಯಕ್ಷರ ಪರವಾಗಿ ಮತ್ತೊಮ್ಮೆ ತಮ್ಮ ಟೀಮಿಗೆ ಸರ್ ಅನಂತ ಅಭಿನಂದನೆ ಸಲ್ಲಿಸ್ತೇವೆ. ತಾವು ಹೀಗೆ ಎತ್ತರಕ್ಕೆ ಬೆಳಿಬೇಕು. ಜೊತೆಗೆ ನಮ್ಮ ತಮ್ಮವ್ರ ಮೇಲೆ ನಿಮ್ಮ ಆಶೀರ್ವಾದ ಇರಬೇಕು. ಅವರು ಕೂಡ ಹಗಲಿರುಳು ಹೋದ ವರ್ಷ ಅಂಬಲ್ಗಾದಲ್ಲಿ ಒಬ್ಬ ಒಂದು ಅಲೆಮಾರಿ ಜನಾಂಗದ ಹುಡುಗರ ಮೇಲೆ ಸಿಡಿಲು ಬಿದ್ದಾಗ ಸುಮಾರು ಸರ್ಕಾರದ ಜೊತೆ ಸ್ಪಂದನೆ ಮಾಡಿ 6 ಲಕ್ಷ ಒಂದು ಪರಿಹಾರ ನಿಧಿಯನ್ನು ಬಸವರಾಜ್ ಸರ್ ಅವರು ಕೊಟ್ಟಿದ್ದಾರೆ. ಹೀಗೆ 6:30 ಗಂಟೆವರೆಗೆ ಕಾರ್ಯಕ್ಷಮತೆ ಇದ್ರೂ ಕೂಡ ಕೋವಿಡ್ ಸಂದರ್ಭದಲ್ಲಿ ಕೂಡ ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಈಗ ಬಹಳಷ್ಟು ಮುದುಕಿರು ಅವರ ಅಜ್ಜಿಯವರು ಇರ್ತಾರೆ, ಅವ್ರದ್ದೆಲ್ಲ ಏನಪ್ಪ ಅಂದ್ರೆ ಭವಿಷ್ಯ ನಿಧಿ ಮಾಡ್ತಾರೆ ಸರ್. ಹೀಗೆ ತಾವು ಏನಪ್ಪ ಅಂದ್ರೆ ಯುವಕರಿದ್ದೀರಿ, ಮುಂದಿನ ದಿನಗಳಲ್ಲಿ ಹೀಗೆ ಬೆಳಿಬೇಕಂತ ಹೇಳಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ.